ಅವರೊಬ್ರಲ್ಲಿ ಕೂತಿದ್ದಾರೆ. ಅವ್ರ ಕಡೆಯಿಂದ ನಾನು ಗುಡ್ ಮಾರ್ನಿಂಗ್. ಸದ್ಯ ನೀವೀಗ ಇಲ್ಲಿ ನೋಡ್ತಾ ಇರ್ಬೋದು, ಬಾಕ್ಸ್ ಇಟ್ಕೊಂಡು ಕೂತಿದ್ದೀವಿ. ಅದು ನನ್ನ ತಮ್ನೇಲಲ್ಲಿ ಹಾಕಿದ್ದೆ. ಆಬ್ವಿಯಸ್ಲಿ ಇಂಡಿಯಾದಿಂದ ಬಂದಿರೋ ಪಾರ್ಸೆಲ್. ಅದು ಫಸ್ಟ್ ಟೈಮ್ ಅಪ್ಪ ಅಮ್ಮ ಊರಿಂದ ಕಳಿಸ್ಕೊಟ್ಟಿರೋ ಒಂದು ಪಾರ್ಸೆಲ್. ಸೊ ಆಲ್ರೆಡಿ ನಾವು ಒಂದು ಸ್ವಲ್ಪ ಓಪನ್ ಮಾಡಿದ್ವಿ. ಆಕ್ಚುಲಿ ಅಷ್ಟೊತ್ತಿಗೆ ನೆನಪಾಯ್ತು, ಓಕೆ ಒಂದು ವಿಡಿಯೋನು ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಏನಿದೆ ಅಂತ ನಿಮ್ ಜೊತೆನೂ ಶೇರ್ ಮಾಡ್ತೀನಿ. ಮಾಡೋಣ ರೇಶ್? ಯಾರು ಕಳ್ಸಿಕೊಟ್ಟಿರೋದು ಪಾರ್ಸೆಲ್? ಪುತ್ರಜ್ಜಿ ಮತ್ತೆ ಪುತ್ರ ತಾತ. ಪುತ್ರಜ್ಜಿ ಮತ್ತೆ ಪುತ್ರ ತಾತ ಆಲ್ ದ ವೇ ಫ್ರಮ್ ಪುತ್ತೂರಿಂದ ಬಂದಿದೆ. 12 kg ಪಾರ್ಸೆಲ್. ಇವಾಗ ಓಪನ್ ಮಾಡೋಣ. ಸೊ ಓಕೆ, ಸೊ ಇಲ್ಲಿ ಇದೆ ನಮ್ಮ 12 kg ಬಾಕ್ಸ್ ಇಲ್ಲಿದೆ. ಸೊ ಇದರಿಂದ ನಾವು ಫಸ್ಟ್ ಓಪನ್ ಮಾಡಿರೋದು ಚಟ್ನಿ ಪುಡಿ. ಅದನ್ನ ನಾನು ಆಲ್ರೆಡಿ ಬಾಕ್ಸ್ಗೆ ಹಾಕಿಟ್ಟಾಗಿದೆ. ಅದನ್ನ ತೆಗಿತಾನೆ ನನ್ಗೆ ಅದು ಫಸ್ಟ್ ಟೇಸ್ಟ್ ನೋಡ್ಬೇಕು ಅಂತ ಅರ್ಜೆಂಟ್ ಆಗ್ಬಿಡ್ತು. ಸೊ ಹಾಗಾಗಿ ಬಾಕ್ಸ್ ಅಲ್ಲಿ ಹಾಕಿಟ್ಬಿಟ್ಟಿದೀನಿ. ಸೊ ಫಸ್ಟ್ ಚಟ್ನಿ ಪುಡಿ ಆಲ್ರೆಡಿ ಇದು ಅಮ್ಮ ಮಾಡಿದ್ದ ಚಟ್ನಿ ಪುಡಿ ಇವಾಗ ಟೇಸ್ಟ್ ನೋಡಾಯ್ತು. ಅದಾದ್ಮೇಲೂ ಇನ್ನು ಚಕ್ಲಿ ಅದು ಇದೆಲ್ಲ ಆಲ್ರೆಡಿ ತೆಗೆದು ಅರ್ಧ ಪ್ಯಾಕೆಟ್ ಖಾಲಿ ಆಗಿದೆ. ಅಲ್ಲ ಏನ್ಸ್ ನಿಮ್ದು ಫೇವ್ರೇಟ್ ಇತ್ತಲ್ಲ, ಏನಿತ್ತು? ಚಕ್ಕಲಿ, ಆಮೇಲೆ ಕಡ್ಲೆ, ಮಸಾಲಾ ಕಡ್ಲೆ, ಅದೆಲ್ಲ ಆಲ್ರೆಡಿ ತಿಂದು ಅರ್ಧ ಮುಕ್ಕಾಲ್ ಪ್ಯಾಕೆಟ್ ಖಾಲಿ ಆಯ್ತು. ಅರ್ಜೆಂಟ್ ಅಲ್ಲಿ ನಮ್ಗೆ ತಡ್ಕೊಳಕ್ ಆಗಿಲ್ಲ. ಸೊ ತಿಂದಾಯ್ತು ನಾವು ತೆಗ್ದು. ಆಮೇಲೆ ಸದ್ಯಕ್ಕೆ ಇವಾಗ ನೆಕ್ಸ್ಟ್ ಇಲ್ಲಿರೋದು ಏನಿದು ರಸ್ಕ್. ಇದು ನಾನು ಫಸ್ಟ್ ನಿಮ್ಗೆಲ್ಲ ತೋರಿಸ್ತಾ ಇರೋದು ಬೇಕರಿ ಐಟಮ್ಸ್. ಯಾಕಂತ ಹೇಳಿದ್ರೆ ನಾನು ಒಂದ್ ಸ್ವಲ್ಪ ಈ ಐಟಮ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಪ್ರೀತಿ ಇದ್ರ ಮೇಲೆಲ್ಲ. ಸೊ ಅದ್ರಲ್ಲೂ ನಮ್ದಲ್ಲಿ ಮನೆ ಹತ್ರನೇ ಮನೆ ಮುಂದೆ ಒಂದು ಪಾಪ್ಯುಲರ್ ಅಂತ ಒಂದು ಬೇಕರಿ ಇದೆ. ಸೊ ಅಲ್ಲಿಂದ ಬರೋ ರಸ್ಕ್ ನನಗೆ ತುಂಬಾ ಇಷ್ಟ. ಸೊ ಅದನ್ನು ಕಳ್ಸಿಕೊಟ್ಟಿದ್ದಾರೆ ಅಮ್ಮ. ರಸ್ಕ್ 2 ಪ್ಯಾಕೆಟ್. ಆಮೇಲೆ ಏನಿದೆ ಬಾಬಾ? ಕಾರ್ನ್ ಮಿಕ್ಸ್ಚರ್ ಇದು 2 ಪ್ಯಾಕೆಟ್. ಆಮೇಲೆ ಇನ್ನು ಈ ತರದ್ದು ನನ್ಗೆ ಅಲ್ಲಿ ಆ ಬೇಕರಿಯಿಂದ ಏನೇನ್ ಇಷ್ಟ ನಂಗೆ ಮತ್ತೆ ಅವ್ರಿಗೆ ಮತ್ತೆ ರಿಯಾನ್ಸ್ಗೆ ಏನೇನ್ ಇಷ್ಟ ಅದೆಲ್ಲಾನು 2 ಪ್ಯಾಕೆಟ್ ಕಳ್ಸಿದ್ದಾರೆ. ಸೊ ಅದೇ ಒಂದ್ ಸ್ವಲ್ಪ ಜಾಸ್ತಿ ಇದೆ. ಇದು ಇನ್ನೊಂದು ತುಕ್ಕುಡಿ ಅಂತ ಹೇಳ್ತೀವಿ ನಾವು, ಅದನ್ನು ಅಷ್ಟೇ. ಎಲ್ಲ ಪಾಪ್ಯುಲರ್ ಸ್ವೀಟ್ಸ್ದು. ಅವ್ರೇನಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ಇದ್ರದ್ದು ಎಷ್ಟು ಫ್ಯಾನ್ಸ್ ನಾವು, ಆಕ್ಚುಲಿ ಎಷ್ಟು ಇಷ್ಟಪಟ್ಟು ತಿಂತೀವಿ ಇದೆಲ್ಲ ಅಂತ. ನೆಕ್ಸ್ಟ್ ಇದೆ ಇಲ್ಲಿ ಇದು ಸಾಂಬಾರ್ ಪುಡಿ. ಇದರಲ್ಲಿ ಅಮ್ಮ ಮಾಡಿರೋದು ಇದೆ, ಆಮೇಲೆ ಹೊರಗಡೆದೂ ಇದೆ. ಆಮೇಲೆ ನೆಕ್ಸ್ಟು ಸಂಡಿಗೆ ಇದೆ. ಇಲ್ಲಿ ಸಂಡಿಗೆ 2 ಪ್ಯಾಕೆಟ್. ಆಮೇಲೆ ಇದು ಹಲಸಿನಕಾಯಿದು ಹಪ್ಪಳ, ನಮ್ದು ಫೇಮಸ್, ನನಗೆ ತುಂಬಾ ಇಷ್ಟ. ಹಂಗೆ ತಿನ್ನಕ್ಕೂ ಹಲಸಿನಕಾಯಿ ಹಪ್ಪಳ ಇದು ಚೆನ್ನಾಗಿರುತ್ತಲ್ಲ ಪಾಪ, ಅವನಿಗೆ ಇಷ್ಟ ಆಗ್ತಾ ಇದೆ ಇವಾಗ. ಆಮೇಲೆ ನೆಕ್ಸ್ಟ್ ಏನಿದೆ? ಆಮೇಲೆ ಇದೆಲ್ಲ ಕ್ಯಾಶ್ಯೂ ಪ್ಯಾಕೆಟ್. ಆಮೇಲೆ ನಟ್ಸ್, ಇದೆಲ್ಲ ನಟ್ಸ್, ಎಲ್ಲ ಡ್ರೈ ಫ್ರೂಟ್ಸ್. ಲೈಕ್ ಕ್ಯಾಶ್ಯೂ ಇದೆ, ಆಲ್ಮಂಡ್ಸ್ ಇದೆ, ಆಮೇಲೆ ಪಿಸ್ತಾಚ್ಯೂ ಇದೆ. ಇದೆಲ್ಲ ಒಂದೊಂದು ಪ್ಯಾಕೆಟ್, 2 ಪ್ಯಾಕೆಟ್ ಕಳಿಸಿದ್ದಾರೆ. ನೆಕ್ಸ್ಟ್ ಇಲ್ಲಿರೋದು ಟೀ ಪುಡಿ. ಇದು ಈ ತರದ್ದು 1 kg ಟೀ ಪುಡಿ ಕಳಿಸಿದ್ದಾರೆ. ನಮ್ಗಿದು ದೇವಗಿರಿ ಅಂತ ಒಂದು ಬ್ರ್ಯಾಂಡ್ ನಮ್ಮ ಪುತ್ತೂರಲ್ಲೆಲ್ಲ ಸಿಗುತ್ತೆ. ನನ್ಗೆ ಇದ್ರದ್ದೇ ಟೀ ನನಗೆ ತುಂಬಾ ಇಷ್ಟ. ಇಲ್ಲೆಲ್ಲ ನಾವು ಟೀ ಪುಡಿ ತಗೊಂತೀವಿ ನಾರ್ಮಲ್ ಬೇರೆ ಬ್ರ್ಯಾಂಡ್ ಎಲ್ಲ, ಅದೆಲ್ಲ ನನಗೆ ಯಾವ್ದು ಒಂಥರ ಟೀ ಕುಡ್ದಂಗೆ ಫೀಲ್ ಆಗಲ್ಲ. ಇದು ನನಗೆ ಈ ಟೀ ಪುಡಿ, ಇದು ಟೀ ತುಂಬಾ ಇಷ್ಟ. ಸೊ ಅದನ್ನು ಒಂದು 1 kg ಅಷ್ಟು ಟೀ ಪುಡಿ ಕಳಿಸಿದ್ದಾರೆ. ಆಮೇಲೆ ಬನಾನಾ ಚಿಪ್ಸ್ ಇದೆ. ಆಮೇಲೆ ಬನಾನಾ ಹಲ್ವಾ ಇದೆ. ಈ ಬನಾನಾ ಚಿಪ್ಸು ಇದೆಲ್ಲ ಇಲ್ಲೂ ಸಿಗುತ್ತೆ, ಬಟ್ ಇಲ್ಲ ಅಮ್ಮ ಕಳಿಸಿದ್ದಾರೆ. ಅಲ್ಲಿರೋದು ಇಲ್ಲಿರೋ ಟೇಸ್ಟ್ ಚೆನ್ನಾಗಿಲ್ಲ ಅಂತ. ಅಂಡ್ ಬನಾನಾ ಹಲ್ವಾ ಕಳಿಸಿದ್ದಾರೆ. ಅಂಡ್ ದೆನ್ ಇಲ್ಲಿ ಇದೇನ್ ಗೊತ್ತಾ, ಇದು ಕಾರ್ನ್ ಮಿಕ್ಸ್ಚರ್. ಇದು ಹಂಗೆ ಇದು ಆಯಿಲ್ ಅಲ್ಲಿ ಫ್ರೈ ಮಾಡಕ್ಕೆ. ಇವಾಗ ನಮ್ಗೆಲ್ಲಾರ್ಗು ಕಾರ್ನ್ ಮಿಕ್ಸ್ಚರ್ ಅಂದ್ರೆ ತುಂಬಾ ಇಷ್ಟ. ಸೊ ಇದು ನಂದು ದೊಡ್ಡಮ್ಮ ಕಳ್ಸಿಕೊಟ್ಟಿರೋದು ಬಳ್ಳಾರಿಯಿಂದ. ಅವ್ರು ಇದನ್ನ ಜಸ್ಟ್ ಆಯಿಲ್ ಅಲ್ಲಿ ಫ್ರೈ ಮಾಡೋದು, ಆಮೇಲೆ ಬೇಸ್ ಆಗ್ಬಿಡುತ್ತೆ, ಕಾರ್ನ್ ಆಗತ್ತೆ. ಅದಾದ್ಮೇಲೆ ಅದಕ್ಕೆ ಏನಾದ್ರು ಉಪ್ಪು, ಆಮೇಲೆ ಸಕ್ಕರೆ, ಆಮೇಲೆ ಪೀನಟ್ಸ್ ಇದೆಲ್ಲ ಸ್ವಲ್ಪ ಒಗ್ಗರಣೆ ತರ ಎಲ್ಲ ಹಾಕಿದ್ರೆ ಕಾರ್ನ್ ಮಿಕ್ಸ್ಚರ್ ರೆಡಿ ಆಗುತ್ತೆ. ಸೊ ನಿಮ್ಗೆ ಬೇಕಿದ್ರೆ ಎಷ್ಟು ಬೇಕಿದ್ರು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇದೇ ಕಳ್ಸಿಕೊಟ್ಟಿದ್ದಾರೆ ಬೇಸ್ ಅದ್ರದ್ದು. ಅಂಡ್ ಇದು ಎಳ್ಳಿಂದು ಎಳ್ಳುಂಡೆ. ಅಂಡ್ ದೆನ್ ಮತ್ತೆ ಇದು ಏನಿದು ಕ್ಯಾಶ್ಯೂ. ಕ್ಯಾಶ್ಯೂ ಇದು ಮಸಾಲಾ ಕ್ಯಾಶ್ಯೂ. ಇದು ಹಂಗೆ ತಿನ್ನಕ್ ಚೆನ್ನಾಗಿರುತ್ತೆ. ಸೊ ಅದನ್ನು ಇದೆ. ಆಮೇಲೆ ತುಂಬಾ ಹಪ್ಪಳ, ವೆರೈಟಿ ಆಫ್ ಹಪ್ಪಳ ಕಳ್ಸಿಕೊಟ್ಟಿದ್ದಾರೆ. ಆಮೇಲೆ ಮೆಣಸು ಕಳ್ಸಿಕೊಟ್ಟಿದ್ದಾರೆ, ಮಜ್ಜಿಗೆ ಮೆಣಸು. ಇದು ನನಗೆ ತುಂಬಾ ಇಷ್ಟ. ಸಾರಿನ ಜೊತೆ, ಲೈಕ್ ತಿಳಿ ಸಾರು ಜೊತೆ ಎಲ್ಲ ಈ ಮೆಣಸು ಕಾಯಿಸ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ. ಸೊ ಅದು ಇದೆ. ಅಂಡ್ ದೆನ್ ಚಿಕ್ಕಿ ಇದೆಲ್ಲ ಇಲ್ಲಿ ಸಿಗುತ್ತೆ. ಆದ್ರೂ ಅಪ್ಪ ಎಲ್ಲ ಕಳ್ಸಿಕೊಟ್ಟಿದ್ದಾರೆ ಇವಾಗ.
ಆ್ಯಂಡ್ ವಿ ಆರ್ ಆಲ್ಮೋಸ್ಟ್ ಡನ್. ಅಷ್ಟೇ, ಅಲ್ಲಿಗೆ ಮುಗೀತು. ಇದು ಒಂದು ಹಪ್ಪಳನೇ ಅಷ್ಟೇ, ಅಲ್ಲಿಗೆ ಮುಗೀತು. ಸೊ ಇದಿಷ್ಟು ಇವಾಗ ಐಟಮ್ಸ್. ಕೊಡಿಲಿ ಚಿನಿ ಅದು ಫೋನು. ಥ್ಯಾಂಕ್ ಯು. ಸೊ ಇದಿಷ್ಟು ಐಟಮ್ಸ್. ಆಮೇಲೆ ಇನ್ನ ಇತ್ತಲ್ವಾ ಏನೇನೋ, ಅದೆಲ್ಲ ನಾವು ಆಲ್ರೆಡಿ ತೆಗೆದು ತಿಂದ್ಬಿಟ್ಟಿದೀವಿ. ಸೊ ತೋರಿಸೋ ಸ್ಥಿತಿಯಲ್ಲಿ ಇಲ್ಲ, ಅದು ಖಾಲಿ ಆಗ್ತಾ ಬಂತು. ಸೊ ಹಾಗಾಗಿ ಅದನ್ನ ತೋರಿಸ್ತಾ ಇಲ್ಲ. ಸೊ ಇದು ಫಸ್ಟ್ ಟೈಮ್ ಅವ್ರು ಕಳ್ಸಿರೋದು. ಸೊ ಅವ್ರಿಗೆ ಒಂಥರ ಭಯ ಇತ್ತು, ಎಲ್ಲಾದ್ರೂ ಬಂದಿಲ್ಲ ಅಂದ್ರೆ ಅಥವಾ ಅಲ್ಲಿ ಏನಾದ್ರೂ ಸುಮ್ಮನೆ ಡ್ಯಾಮೇಜ್ ಆಗಿ ಏನಾದ್ರು ಏನೇನೋ ಆಗಿ ವೇಸ್ಟ್ ಆದ್ರೆ ತಿನ್ನಕ್ಕಾಗದೇ ಇರೋ ತರ ಅಂತೆಲ್ಲ. ಸೊ ಜಸ್ಟ್ ಒಂದು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಇದಿಷ್ಟು ಕಳ್ಸಿಕೊಟ್ರು. ಬಟ್ ನೀಟಾಗಿ ಬಂತು, ಏನು ಎಲ್ಲೂ ಡ್ಯಾಮೇಜ್ ಆಗಿರೋದಾಗ್ಲಿ ಏನೂ ಆಗಿಲ್ಲ. ಅಲ್ಲಿ ಹೆಂಗೆ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ಅದೇ ತರ ಇಲ್ಲಿಗೆ ಬಂದಿದೆ. ಸೊ ಇದು ಇವಾಗ 12 kg ಕಳಿಸಿದ್ದವರು. ಟೋಟಲ್ ವೆಯ್ಟ್ ಇದ್ದಿದ್ದು 12 kg. ಸೊ ಅದಕ್ಕೆ 10,000 ಆಯಿತು. ಸೊ ಡಿಫ್ರೆಂಟ್ ಒಬ್ಬೊಬ್ಬರ ಹತ್ರ ಒಂದೊಂದು ಥರ ರೇಟ್ ಇರುತ್ತೆ. ಸೊ ಇದು ನಾವು ಇವಾಗ ಡೈರೆಕ್ಟ್ ಪುತ್ತೂರಿಂದನೇ ಕಳಿಸಿರೋದು. ಅದು ಪುತ್ತೂರಿಂದ ಬ್ಯಾಂಗ್ಳೂರು ಬಂದು ಅಲ್ಲಿಂದ ಇಲ್ಲಿಗೆ ಬಂತು. ಇಲ್ಲಿ UPS ಇಂದ ಡೆಲಿವರ್ ಆಯ್ತು ನಮಗೆ. ಸೊ ಹಾಗಾಗಿ 10,000 ಅಷ್ಟು ಆಯಿತು. ಸೊ ಪರವಾಗಿಲ್ಲ, ಒಂಥರ ರೀಸನೇಬಲೇ ಅಂತ ಅನ್ನಿಸ್ತು. ಆಬ್ವಿಯಸ್ಲಿ ಅಲ್ಲಿಂದ ಬರಬೇಕಲ್ವಾ, ಸೊ ಅಷ್ಟೊಂದು ಕಾಸ್ಟ್ಲಿ ಅಂತ ಅನಿಸಿಲ್ಲ ನಮಗೆ. ಆ್ಯಂಡ್ ಒಂದ್ಸರಿ ಖುಷಿ ಆಗುತ್ತೆ ಫುಲ್ಲು. ಏನೋ ಒಂದು ನಾವು ಯಾವತ್ತು ತುಂಬ ದಿನ ಒಂದು ಫುಡ್ ಐಟಮ್ ನೋಡೇ ಇರಲ್ಲ, ಅದನ್ನ ನೋಡಿದಾಗ ಒಂದ್ಸರಿ ಮತ್ತೆ ಇಂಡಿಯಾಗೆ ಹೋಗಿ ಅದೊಂದು ಫೀಲ್ ಖುಷಿ ಆಗುತ್ತೆ. ಸೊ ನಮ್ಗಂತೂ ತುಂಬಾ ಖುಷಿ ಆಯ್ತು ಅಲ್ಲ ರೇಂಜ್? ನಿಂಗೇನು ಖುಷಿ ಆಗಿದ್ದು? ಫಸ್ಟ್ ಏನಾದ್ರು ಕಡಲೆ ಮತ್ತೆ ಚಕ್ಕುಲಿ. ಅವ್ನಿಗೆ ಚಕ್ಕುಲಿ ತುಂಬಾ ಇಷ್ಟ ಆಯ್ತು. ಆಮೇಲೆ ಇನ್ನೊಂದು ಮಸಾಲಾ ಕಡಲೆ, ಅದು ಕಡಲೆ ಬೀಜ ಮಸಾಲದು, ಅದನ್ನು ಅವ್ನಿಗೆ ಇಷ್ಟ ಆಯ್ತು ತುಂಬಾ. ಇಲ್ಲೆಲ್ಲ ಅಷ್ಟು ಅಂತ ಟೇಸ್ಟ್ ಇದು ಸಿಗಲ್ಲ ಆಬ್ವಿಯಸ್ಲಿ, ಅಷ್ಟು ಚೆನ್ನಾಗಿರಲ್ಲ ನಮ್ಮ ಊರಲ್ಲಿ ಸಿಗೋ ಥರ ಎಲ್ಲ. ತುಂಬಾ ಖುಷಿ ಆಯ್ತು ನಮಗೆ. ಸೊ ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು? ಪುತ್ತಜ್ಜಿ ಮತ್ತೆ ಪುತ್ತೂರ್ ತಾತ. ಥ್ಯಾಂಕ್ಸ್ ಟು ಪುತ್ತೂರಜ್ಜಿ ಅಂಡ್ ಪುತ್ತೂರ್ ತಾತ. ಬಾಳೆಹಣ್ಣಿನ ಹಲ್ವಾ. ಏನ್ಸ್ಗಾಗಲ್ಲ ಅಂತ ಅವನಿಗೆ ಸ್ವೀಟ್ ಇಷ್ಟ ಇಲ್ಲ. ಸ್ವಲ್ಪ ಟ್ರೈ ಮಾಡ್ದ, ಇಷ್ಟ ಆಗಿಲ್ಲ ಅಂತೆ. ಚೆನ್ನಾಗಿರೋದಿಲ್ಲ, ಅವ್ರಿಗೆ ಇಷ್ಟ ಆಗಲ್ಲ ಆ್ಯಕ್ಚುಲಿ. ಸಕ್ಕತ್ತಾಗಿದೆ, ಯಮ್ಮಿ ಯಮ್ಮಿ. ನಿಮಗೂ ಹಲ್ವಾ ಇಷ್ಟ ಆದರೆ ಕಮೆಂಟ್ ಸೆಕ್ಷನ್ ಹೇಳಿ ಆಯ್ತಾ, ನಿಮಗೂ ಕಳ್ಸ್ಕೊಡ್ತೀನಿ. ಸೊ ಇದಾಗಿತ್ತು ಒಂದು ಇಂಡಿಯಾಯಿಂದ ಬಂದಿರೋ ಪಾರ್ಸೆಲ್ ಬಗ್ಗೆ ಒಂದು ವಿಡಿಯೋ. ಅದ್ರ ಜೊತೆಗೆ ನಾವು ಒಂದು ಮರ್ತು ಬಿಟ್ವಿ ಆಕ್ಚುಲಿ. ನಮ್ಗೆ ಕಾಕಡ ಬಂದಿದೆ, ಇದನ್ನು ಇಂಡಿಯಾದಿಂದ ಬಂದಿರೋದು. ಇದೇನು ಅಂದ್ರೆ ಚಪಾತಿ ಏನು ರೋಸ್ಟ್ ಮಾಡಿಬಿಟ್ಟು ಅದ್ರ ಮೇಲೆ ನಾವು ಚಟ್ನಿ ಪುಡಿ ತುಪ್ಪ ಎಲ್ಲ ಹಾಕಿ ತಿಂತೀವಿ. ಆ್ಯಂಡ್ ಸಮ್ಟೈಮ್ಸ್ ಅದನ್ನ ಪುಡಿ ಮಾಡಿ ಹಾಲು ಜೊತೆ ಎಲ್ಲ ಹಾಕೊಂಡು ತಿನ್ಬೋದು. ಅದನ್ನು ಬಳ್ಳಾರಿಯಿಂದ ನಾನು ದೊಡ್ಡಮ್ಮ ಕಳಿಸ್ಕೊಟ್ಟಿದ್ದು. ನಿಮಗೆ ತುಂಬಾ ಜನರಿಗೆ ಗೊತ್ತಿರ್ಬೋದು ಕಾಕಡ ಬಗ್ಗೆ, ಕಾಕಡ ಅಂತೆಲ್ಲ ಹೇಳ್ತಾರೆ. ಸೊ ಅದನ್ನು ಒಂದು ಇಂಡಿಯಾದಿಂದ ಬಂದಿರೋದು. ಸೊ ಥ್ಯಾಂಕ್ಸ್ ಟು ನನ್ನ ದೊಡ್ಡಮ್ಮ ಆಲ್ಸೋ ಅಲ್ಲ ರೇಂಜ್. ಸೊ ಇವಾಗ ಸದ್ಯ ಸಂಜೆ 4-5 ಗಂಟೆ ಆಗ್ತಾ ಬಂತು. ನಾವು ನಮ್ದು ಕಾಫಿ ರೆಡಿ ಆಗ್ತಾ ಇದೆ ಇವಾಗ ಸದ್ಯ. ಅಂಡ್ ಕಾಫಿ ಜೊತೆ ಇವಾಗ ಸದ್ಯ ನಾವು ಬಿಗ್ ಬಾಸ್ ಏನು ಎಂಜಾಯ್ ಮಾಡ್ತಾ ಇದ್ದೀವಿ. ಆಬ್ವಿಯಸ್ಲಿ ಫಿನಾಲೆ ನಡೀತಾ ಇದೆ, ನೀವು ನೋಡ್ತಾ ಇದ್ದೀರಾ ಅಂತ ಅನ್ಕೊಂತೀನಿ. ಆಬ್ವಿಯಸ್ಲಿ ಕೆಲವ್ರಿಗೆ ಇಷ್ಟ ಇರಲ್ಲ, ಕೆಲವರು ತುಂಬಾ ಇಷ್ಟಪಟ್ಟು ನೋಡ್ತೀರಾ. ಅದ್ರಲ್ಲಿ ನಾನು ಒಬ್ಳು ಬಿಗ್ ಬಾಸ್ ಅನ್ನ ತುಂಬಾ ಇಷ್ಟಪಟ್ಟು ನೋಡೋದ್ರಲ್ಲಿ ನಾನಂತೂ ಫಸ್ಟ್ ಅಲ್ಲಿ ಇರ್ತೀನಿ. ಎಲ್ಲ ಎಪಿಸೋಡು ಮಿಸ್ ಮಾಡದೆ ನೋಡ್ತೀವಿ ಆಕ್ಚುಲಿ. ಸೊ ಇವಾಗ ಫಿನಾಲೆ ನಡೀತಾ ಇದೆ, ನೋಡೋಣ ಯಾರು ವಿನ್ ಆಗ್ತಾರೆ ಅಂತ. ನಿಮಗೆ ಯಾರಾದರೂ ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಇದ್ರೆ ಯಾರಿದ್ರು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಹೇಳೋದನ್ನ ಮರಿಬೇಡಿ. ಐ ಥಿಂಕ್ ನಾನು ಈ ವಿಡಿಯೋ ಹಾಕೋ ಅಷ್ಟೊತ್ತಿಗೆ ಫಿನಾಲೆ ಮುಗ್ದಿರುತ್ತೆ ಅಥವಾ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ. ನನಗೆ ಯಾರು ವಿನ್ ಆದ್ರೂ ತೊಂದರೆ ಇಲ್ಲ. ಐ ಥಿಂಕ್ ಇವಾಗಷ್ಟೇ ನೋಡಿದೆ ದಿವ್ಯಾ ಹುಡುಗ ಅವರು ಎಲಿಮಿನೇಟ್ ಆಗಿಬಿಟ್ರು. ಅದಾದ್ಮೇಲೆ ಇವಾಗ ಟಾಪ್ 4 ಅಲ್ಲಿ ಇದ್ದಾರೆ. ಯಾರ್ಯಾರಿದ್ದಾರೆ ಅವರೆಲ್ಲರೂ ಡಿಸರ್ವಿಂಗ್ ಕಂಟೆಸ್ಟೆಂಟ್ಸ್ ಅಂತ ನಂಗೆ ಅನ್ಸುತ್ತೆ. ಐ ಥಿಂಕ್ ಅವ್ರಿಗೆ ಆ 4 ಜನರಿಗಿಂತ ಬೇರೆ ಯಾರು ಆ ಪ್ಲೇಸಲ್ಲಿ ಡಿಸರ್ವಿಂಗ್ ಇರ್ತಾ ಇರ್ಲಿಲ್ವೇನೋ. ಬಟ್ ಆ 4 ಜನ ಬಂದಿರೋರು ಡೆಫಿನೆಟ್ಲಿ ಟಾಪ್ 4 ಅಲ್ಲಿ ಇರೋಕ್ಕೆ ಡಿಸರ್ವಿಂಗ್ ಕಂಟೆಸ್ಟೆಂಟ್ಸು. ಸೊ ಹಾಗಾಗಿ ಯಾರು ವಿನ್ ಆದರೂ ನಮಗೇನೂ ಬೇಜಾರಿಲ್ಲ, ನಮಗೆ ಯಾರು ವಿನ್ ಆದರೂ ಖುಷಿನೇ. ಸೊ ಎನಿವೇಸ್ ನಾವಂತೂ ಇವಾಗ ಕಾಫಿ ಜೊತೆ ಬಿಗ್ ಬಾಸ್ ಎಂಜಾಯ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನೀವು ನ್ಯೂಸಲ್ಲೆಲ್ಲ ನೋಡಿರ್ಬೋದು, ಕೆನಡಾಲಿ ತುಂಬ ಸ್ನೋ ಸ್ಟಾರ್ಮ್ ಆಗಿದೆ, USA ಕೆನಡಾಲಿ ಅಂತೆಲ್ಲ ತೋರಿಸ್ತಾ ಇದ್ರಂತೆ. ಸೊ ತುಂಬ ನ್ಯೂಸಲ್ಲಿ ಬರ್ತಾ ಇತ್ತು ಅಂತ ಹೇಳ್ತಾ ಇದ್ರು ಎಲ್ಲರೂ. ಅದು ಇವಾಗ ಏನೂ ಇಶ್ಯೂ ಇಲ್ಲ ಕೆನಡಾಲಿ. ಇಲ್ಲಿ ನಾವಿರೋ ಪ್ಲೇಸಲ್ಲಿ ಒಂಟ್ಯಾರಿಯೋಲಿ ಇವಾಗ ಏನೂ ತೊಂದರೆ ಇಲ್ಲ. ಲಾಸ್ಟ್ ವೀಕಲ್ಲಿ ಒಂದು 2 days ಹೆವಿ ಸ್ನೋಫಾಲ್ ಆಯಿತು. 2 ದಿನ ಆಚೆ ಎಲ್ಲೂ ಹೋಗಂಗೆ ಇರಲಿಲ್ಲ. ನಮಗೂ ಮನೆ ಡೋರಲ್ಲೇ ಫುಲ್ಲು ಸ್ನೋ ಮುಳುಗಿತ್ತು, ಅಷ್ಟು ಬಿದ್ದಿತ್ತು ಸ್ನೋ. ಬಟ್ ಇವಾಗ ಏನೂ ತೊಂದರೆ ಇಲ್ಲ, ಎಲ್ಲ ಆರಾಮಾಗಿದೆ, ಅದೆಲ್ಲ ಏನೂ ಇಶ್ಯೂ ಇಲ್ಲ ಇವಾಗ. ಸೊ ಅಂತ ಹೇಳ್ತಾ ನಾವು ಬಿಗ್ ಬಾಸನ್ನು ಎಂಜಾಯ್ ಮಾಡ್ತೀವಿ.
ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀವಿ. ಇದು ಒಂದು ನಮ್ಮ ಏನು ಇಂಡಿಯಾದಿಂದ ಬಂದಿರೋ ಪಾರ್ಸೆಲ್ ಬಗ್ಗೆ ವಿಡಿಯೋ ಆಗಿತ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಇವರು ಇಲ್ಲಿ ಇವಾಗ ಹಾರ್ಲಿಕ್ಸ್ ಕುಡಿತಾ ಇದ್ದಾರೆ. ಅವನಿಗೆ ರಜೆ ಇವಾಗ ವಿಂಟರ್ ಹಾಲಿಡೇಸು. ಇನ್ನು January 9th ಇಂದ ಸ್ಟಾರ್ಟ್ ಆಗೋದು ಅವನಿಗೆ ಸ್ಕೂಲು ಮತ್ತೆ. ರೇಂಜ್ ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದೀಯ ನೀನು? ಮನೇಲಿ ಕೂತ್ಕೊಂಡು ಮನೇಲಿ ಕೂತ್ಕೊಂಡು ನೋಡಿ ಹೆಂಗೆ ಹೇಳ್ತಾನೆ, ಎಷ್ಟು ಆನೆಸ್ಟ್ ಆಗಿ ಹೇಳ್ತಾನೆ. ನಾನೇನು ಬೇರೆ ಮಾಡಲ್ಲ, ಮನೇಲಿ ಕೂತ್ಕೊಂಡು ಟಿವಿ ನೋಡಿ ಎಂಜಾಯ್ ಮಾಡ್ತೀನಿ ಅಂತ. ಓಕೆ, ಸೊ ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸರಿ ಹೇಳ್ಬೇಕು, ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಸಿಗ್ತೀವಿ. ಅಲ್ಲಿ ಖುಷಿಯಾಗಿರಿ. ಟಾಟಾ, ಬಾಯ್ ಬಾಯ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ, ಬಾಯ್ ಬಾಯ್. ಬಾಯ್ ಬಾಯ್.